ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬಿದ್ರ. ನಾನಿವತ್ತು ಶಾರದಾ ಪೂಜೆಗೆ ಹೋಗುವ ಅಂತಿದ್ದೇನೆ. ಅಂದರೆ ಮೂಡಬಿದ್ರಿಯ ಒಂದು ಶಾರದಾ ಪೂಜೆ ಭಾರಿ ಫೇಮಸ್, ವರ್ಷಾಂಪ್ರತಿ ನಡೆಯುವಂಥ ಪೂಜೆ. ಅದಕ್ಕೆ ನಾವೀಗ ಹೋಗೋಣವ. ಅದರಲ್ಲಿ ಏನೆಲ್ಲ ಇದೆ ಅಂದರೆ, ನಾನು ಹೋಗ್ತಿದ್ದೆ ವರ್ಷಲು, ಆದರೆ ಮಧ್ಯಾಹ್ನ ಹೊತ್ತಿಗೆಲ್ಲ ಹೋಗ್ತಿದ್ದೆ. ಇವತ್ತು ವಿಸರ್ಜನೆ ಪೂಜೆ, ಅದಕ್ಕೆ ಈಗ ಹೋಗುವಂತ ಹೊರಟಿದ್ದೇನೆ. ಅದರದ್ದು ಒಂದು ಸ್ವಲ್ಪ ಹೋಗುವಂಥದ್ದು, ಹಾಗೆ ಅಲ್ಲಿ ಏನು ತೆಗೆಯುವಾಗ ಏನೆಲ್ಲ ಕಾರ್ಯಕ್ರಮ ಉಂಟು ಅದನ್ನು ನೋಡುವ ಅಂತ ಇದ್ದೇನೆ. ಬನ್ನಿ, ನಿಮಗೂ ಸ್ವಲ್ಪ ತೋರಿಸ್ತೇನೆ. ಬನ್ನಿ ಹೋಗೋಣ. ಈಗ ನೋಡಿ, ನಾವು ಬಂದು ಮುಟ್ಟಿದೆವು. ಆದರೆ ದೇವರನ್ನು ಅದು ಯಾವಾಗಲೂ ಪೀಠದಲ್ಲಿ ಇಡುವ ಅಲ್ಲಿಂದ ತೆಗೆದಿದ್ದಾರೆ. ಈಗ ಕೆಳಗೆ ಇಟ್ಟರು. ಈಗ ಮಂತ್ರ ಆಗ್ತಾ ಉಂಟು. ಈಗ ಮಂತ್ರ ಮುಖೇನ ದೇವರನ್ನು ಇಲ್ಲಿಂದ ಎಬ್ಬಿಸುವಂಥ ಕಾರ್ಯಕ್ರಮ ಮಾಡ್ತಾರೆ. ಈಗ ನೋಡೋಣ ನಾವು. ಯಾ ದೇವಿ ಸರ್ವಭೂತೇಷು ತೃಷ್ಣಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. या देवी सर्वभूतेषु क्षान्तिरूपेण संस्थिता नमस्तस्यै 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 नमो नमः. या देवी सर्वभूतेषु लज्जारूपेण संस्थिता नमस्तस्यै 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 नमो नमः. या देवी तस्यै नमो नमः. या देवी सर्वभूतेषु वृत्तिरूपेण संस्थिता नमस्तस्यै 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 नमो नमः. या देवी सर्वभूतेषु स्मृतिरूपेण संस्थिता नमस्तस्यै 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 नमो नमः. या देवी सर्वभूतेषु दयारूपेण संस्थिता नमस्तस्यै 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 नमो नमः. या देवी सर्वभूतेषु भद्राणि पश्यन्तु मा कश्चित् दुःखभाग् भवेत्. ओम शांति शांति शांति. ದಾರಿ ಬಿಟ್ಟು ನಿಲ್ಲಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅಲ್ಲಿಂದ ಎಬ್ಬಿಸಿ ಹೊರಗೆ ಕರ್ಕೊಂಡು ಹೋಗುವಂಥ ಕಾರ್ಯಕ್ರಮ.
ಪೂಜೆಗಿಟ್ಟು 6-7ಕ್ಕೆ ವಿಸರ್ಜನೆ ಮಾಡ್ತಾರೆ. 3 ದಿನ ಇರ್ತಾರೆ. 3 ದಿನದವರೆಗೆ ಸಂಜೆ ಇರ್ತಾರೆ. ಈಗ ನೋಡಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ವಾದ್ಯದವರಿದ್ದಾರೆ, ಹಾಗೆ ಚೆಂಡೆಯವರಿದ್ದಾರೆ, ಹಾಗೆ ಭಜನೆಯವರಿದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಉಂಟು. ನೀವು ಕೂಡ ಒಮ್ಮೆ ಬನ್ನಿ, ಬಂದು ಇಲ್ಲಿ ಭಾಗವಹಿಸಿ. ಮಧ್ಯಾಹ್ನದಿಂದ ಬೆಳಗ್ಗೆ ಸಂಜೆ ಮಾಡಿಕೊಳ್ತೇವೆ. ಫಲಹಾರವನ್ನು
ಈಗ ವೆಂಕಟರಮಣ ದೇವಸ್ಥಾನ ಬಿಟ್ಟು ಇದು ಶೋಭಾ ಯಾತ್ರೆಗೆ ಹೊರಟಿದೆ. ಇದು ಈಗ ಆಂಜನೇಯನ ದೇವಸ್ಥಾನ ಹತ್ರ ಕೆಳಗೆ ಬರ್ತಾ ಉಂಟು. ಇದಕ್ಕೆ ಎಲ್ಲರೂ ಭಕ್ತಿಯಿಂದ ಆರತಿ ಬೆಳಗಿ ಹಾಗೆ ದೀಪ ಇಟ್ಟು ದೇವರನ್ನು ಬರಮಾಡ್ಕೊಳ್ತಾರೆ, ಹಾಗೆ ಮತ್ತೆ ಕಳಿಸಿಕೊಡ್ತಾರೆ. ಈ ರೀತಿ ಎಲ್ಲರೂ ಭಕ್ತಿಯಿಂದ ಕಾಣುತ್ತಾರೆ. ಹಾಗೆ ನಾನು ಕೂಡ ಬಂದು ನಿಮಗೆ ಒಂದು ಸಣ್ಣ ತುಣುಕನ್ನು ತೋರಿಸಿದ್ದೇನೆ. ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಹಾಗೆ ಎಲ್ಲರೂ ಇನ್ನೊಮ್ಮೆ ಬರುವ ವರ್ಷದಲ್ಲಿ ಬಂದು ಇದನ್ನು ಕಾಣಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ನಾಳೆ ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.